ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಹತ್ತೂರ ಒಡೆಯನಿಗೆ ಜಾತ್ರೋತ್ಸವದ ಸಂಭ್ರಮ. ಮಹಾಪೂಜೆ ಬಳಿಕ ಸರ್ವೇಶ್ವರನಿಗೆ ಕಟ್ಟೆಪೂಜೆ. ಪೇಟೆ ಸವಾರಿಯಲ್ಲಿ ಹೆಜ್ಜೆ ಹಾಕಿದ ಭಕ್ತಗಣ. ಮಕ್ಕಳನ್ನ ಭಿಕ್ಷಾಟನೆಗೆ ಇಳಿಸಿ ಹಣ ಮಾಡುವ ದಂಧೆಯನ್ನ ಪತ್ತೆ ಹಚ್ಚಿದ ಮಕ್ಕಳ ರಕ್ಷಣಾ ಘಟಕ. 2 ತಿಂಗಳ ಹಸುಗೂಸಿನೊಂದಿಗೆ 9 ಮಕ್ಕಳ ರಕ್ಷಣೆ. ವಕೀಲರ ಮೇಲೆ ಬಡ್ಡಿ ವ್ಯವಹಾರದ ಆರೋಪ ಮಾಡಿದ್ದ ಸದಾನಂದ ಉಪ್ಪಿನಕುದ್ರು. ಆರೋಪಗಳಿಗೂ ಹೇಳಿರುವ ವ್ಯಕ್ತಿಗೂ ನನಗೂ ಸಂಬಂಧವಿಲ್ಲ. ಆರೋಪಗಳಿಗೆ ದಾಖಲೆ ಸಹಿತ ಸ್ಪಷ್ಟನೆ ನೀಡಿದ ಸದಾನಂದ ಶೆಟ್ಟಿ.